ಅವರ ಅದ್ಭುತ ದಾಳಿ ಅಡ್ವಾನ್ಸ್ ಬೋನಸ್ ಪ್ಲಸ್ ಪಾಯಿಂಟ್ ಪ್ರಥಮ ಅವಕಾಶಗಳ ವಿರುದ್ಧವಾಗಿ ಫೈನಲ್ನ ಮಧು ಮೂಲಕ ದಾಳಿ ಮುಂದುವರಿದಿದ್ದಾರೆ. ಬೋನಸ್ ಪಾಯಿಂಟ್ ಪರಿಣಾಮಕಾರಿ ಸಂಘಟನೆಗಳ ಮೂಲಕವಾಗಿ ಒಳಾಂಗಣದಲ್ಲಿರುವಂತಹ ಸ್ಪರ್ಧ ಸಂಘಟನೆಗಳ ಮೂಲಕವಾಗಿ ಪ್ರತಿ ದಾಳಿಯಲ್ಲಿ ಪ್ರತಿಬಂಧಗಳನ್ನು ತೆಗೆದುಕೊಳ್ಳುವಂತಹ ಅವಕಾಶಗಳನ್ನು ಪಡೆದುಕೊಂಡಾಗ ಶ್ರೇಷ್ಠತೆಯಲ್ಲಿ ಈ ಪಂದ್ಯಾವಳಿಯ ತೀರ್ಪು ಅದ್ಭುತವಾಗಿರತಕ್ಕಂತಹ ಸಂಘಟನೆಗಳ ಜೊತೆ ಶುರುವಾಗಿ ಪ್ರದರ್ಶನಕಾರಿ ಅಂಕಣದ ಒಳಭಾಗದಲ್ಲಿ ಅಡ್ವಾನ್ಸ್ ಶ್ರೇಷ್ಠತೆಯ ಆಟವನ್ನು ಗೌರವಿಸುವ ಪ್ರತಿ ಹೋರಾಟವನ್ನು ಸಂಘಟಿಸಿರುವಂತಹ ಮೂಲಕವಾಗಿ ಅವಕಾಶಗಳನ್ನು ಮುಂದುವರಿಸಿಕೊಳ್ಳುತ್ತಾರೆ. ಐದು ಮಧ್ಯೆ ಹೋರಾಟ ಮುಂದುವರಿತಾರೆ. ಮೂಲಕವಾಗಿ ಪಂದ್ಯಕ್ಕೆ ಬೆಚ್ಚುವುದು ಎಂದುಕೊಳ್ಳುತ್ತಾರೆ. ಸುರಕ್ಷತೆಯ ಪ್ರದರ್ಶನವನ್ನು ಕಾಯ್ದಿರಿಸಿಕೊಳ್ಳುವಂತಹ ಪ್ರಯತ್ನ ಮೂಲಕ ಅದ್ವಿತೀಯ ಆಟವನ್ನು ಕಾಣಬಹುದು. ಅಂತಿಮ ಹೋಗುವ ಸಂಘಟಕವಾದವನ್ನು ತಿಳಿದುಕೊಳ್ಳುವಂತಹ ಆಟಗಾರರು ಪರಿಣಾಮಕಾರಿಯಾಗಿ ಮೂಲಕವಾಗಿ ಆಟದ ವೈಖರಿ ಎಸ್ಕೆ ಮಾಡುವ ಅವಕಾಶವನ್ನು ಪ್ರೀತಿಸಿದ ಜನ ಅಭಿಮೂಲಕರಾಗಿ
ಲಗ್ನ ವಿಭಾಗದಲ್ಲಿ ಆಲ್ ಇಂಡಿಯಾ ಮೊಟ್ಟಮೊದಲ ಪ್ರತಿನಿಧಿಸಿದಂಥ ಆಟಗಾರ ಆಳ್ವಾಸುಗಳ ಸಂಸ್ಥೆಯ ಹೆಮ್ಮೆಯ ಕ್ರೀಡಾಪಟು ಇಲ್ಲಿರುವಂತಹ ಅವೇ ಸ್ಪರ್ಧೆಯ ರೋಚಕತೆಯ ಬಲವನ್ನು ಮುಂದುವರಿದ್ದಾರೆ. ಅದ್ಭುತ ದಾಳಿ ಸೀಲು ಡಬಲ್ ಟ್ಯಾಕಲ್ ಪ್ರಯತ್ನ. ಹೋರಾಟಗಳನ್ನು ಅಜಯ್ಯ ಹಳ್ಳಿಯಲ್ಲಿರುವ ಆಟಗಾರ ಮೂಲಕ ಅಪಾದಾದ ಆಟಗಾರ ಸರ್ವಸನ್ನದ್ಧವಾಗಿರತಕ್ಕಂತಹ ಮೊದಲ ಅವಧಿಯ ಅಂಕಣ. ಇದು ಪ್ರತಿರೋಧಿಗಳನ್ನು ಹಿಮ್ಮತಿ ಕೊಡುವಂತಹ ಸಾಧನೆಯಾಗಿದೆ. Again, bonus was point. ಈ ಭಾಗದಲ್ಲಿ ಬೋನಸ್ ಸಂಖ್ಯೆಗಳು ಪ್ರತಿ ಭಾಗದಲ್ಲಿ ಒಂದೊಂದೇ ಆಟಗಳನ್ನು ಹೆಚ್ಚಾಗ್ತಾರೆ. ಆ ಡಿಪೆಂಡರಿನ ತಪ್ಪುಗಳು ಒಂದು ಸರಿತಕ್ಕಂಥ ಪ್ರತಿಯನ್ನು ಒದಗಿಸಬಹುದು. ಸಂಖ್ಯೆಯನ್ನು ಗಮನಿಸುವ ಪ್ರಯತ್ನ ರೈಸಿಂಗ್ ಅಜಾಯ್ 2+2 ಆಲೋಟಿನ 4 ಅಂಕಗಳ ಜೋಡಣೆ ಸ್ಪರ್ಧೆಗೊಳಿಸುವ ಯಶಸ್ಸನ್ನು ಕಾಣಬಹುದು ಅಂತ ಹೇಳ್ತದೆ. ಅಜಯ್ ಗುಂಡಿನ ದಾಳಿ ಮುಂದುವರಿತಾರೆ. ಕನ್ನಡ ಭಾಗದಲ್ಲಿ ಮತ್ತೆ ಸರ್ವಾಂಗೀಣ ಆಟದ ಮೂಲಕವಾಗಿ ಬಂದಿದ್ದ ಗಡಿಯನ್ನು ಬದಲಿಸಿಕೊಳ್ಳುವ ಹೋರಾಟಗಾರ ಚಿತ್ರಣ ಅಂಕಣದ ಒಳಭಾಗದವರ ಏಳು 9ರಲ್ಲಿ ಪ್ಯಾಂಥರ್ಸ್ ಮುನ್ನಡೆಯಿದೆ. ಸರ್ವಶ್ರೇಷ್ಠ ಕಬಡ್ಡಿಯ ಅನಾವರಣೋತ್ಸವ ಕಬಡ್ಡಿಯ ರಣಕಹಳ್ಳಿಯಲ್ಲಿ ನಿರ್ದಿಷ್ಟವಾಗಿರತಕ್ಕಂಥ ಹೋರಾಟಗಳನ್ನು ನಡೆಯುವಂಥ ಸ್ಪರ್ಧೆ ಆಕರ್ಷಿಸುವಂತಹ ಯಶಸ್ಸು ಕಬಡ್ಡಿ ಸರ್ವಾಂಗೀಣ ಆಟದ ಜವಾಬ್ದಾರಿಗಳ ಜೊತೆಗೆ ಅಜಯ್
ಮಧ್ಯಂತರದಲ್ಲಿ ಅವರು ಮಾಡಿಕೊಂಡ ಸಮಯ 20 ಹಂತದಲ್ಲಿ ಮುನ್ನಡೆಯಲ್ಲಿದೆ ಪ್ಯಾಂಥರ್ಸ್. ಬಹಳಷ್ಟು ಅದ್ಭುತ ಕಬಡ್ಡಿಯ ಅನಾವರಣ ಜೊತೆ ಶ್ರೇಷ್ಠ ಮಟ್ಟದ ಆಟದಲ್ಲಿ ಯಶಸ್ಸನ್ನು ದಾಖಲಿಸಿಕೊಂಡಿರುವಂತಹ ಪ್ಯಾಂಥರ್ಸ್ ಭಾರಿ ದೊಡ್ಡ ಪ್ರಮಾಣದಲ್ಲಿ ಹೊರತಾಗಿ ಕೂಡ ಮಧ್ಯದಲ್ಲಿ ತನ್ನ ಹಿಡಿತವನ್ನು ಕೈಗೊಳಿಸಿಕೊಳ್ಳುವಂತಹ ಜಾರಿಯನ್ನು ಆದೇಶಿಸಬೇಕಾದ ಅನಿವಾರ್ಯತೆಯ ಸಂದರ್ಭಗಳು ಸ್ಪಷ್ಟತೆಯ ತೋಪುಲಕವಾಗಿ ಅಂಕಗಳಿಕೆಯಾಗಿ ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಅಜಯ್. ನಿರೀಕ್ಷಿತ ಆಟ ಅಂಕಣದ ಒಳಭಾಗದಲ್ಲಿದೆ. ಇದು ಫೈನಲ್ ಕ್ಷಣಕ್ಕಾಗಿ ಹೋರಾಡಿದಂತಹ ತಂಡಗಳು ಪ್ರತಿಷ್ಠಿತ ಚಟ್ಟೆಪಟ್ಟೆಗಾಗಿ ಹೋರಾಟ. ಪ್ರತಿ ಬಾರಿ ಈ ಬಾರಿ ವಿದೇಶ್ ನಿರೀಕ್ಷಿತ ಆಟದ ವೈಖರಿ ಅಂಕಣದ ಒಳಭಾಗದಲ್ಲಿದೆ. ಪ್ರತಿರೋಧ ಅವಕಾಶವನ್ನು ಪಡೆದುಕೊಳ್ಳಬೇಕಾದ ಅಗತ್ಯತೆ ತೆಗೆದುಕೊಳ್ಳುವ ಯೋಜನೆಗಳಿವೆ. ಸುಧಾರಣೆ ಆನ್ ಆಗಿಲ್ಲ. ಮೂವರು ಡಿಫೆಂಡರ್ಗಳ ಮಧ್ಯೆ ನಿರೀಕ್ಷಿತವಾದ ಆಟ. ಇಪ್ಪತ್ತೊಂದು 5 ಮಧ್ಯ ಯಾವ ಸಂದರ್ಭದಲ್ಲಿ ಕೂಡ ಪ್ರಾರಂಭಗೊಳ್ಳಬಹುದು. ಹೋರಾಟದ ಚಾಯಿಯನ್ನು ಮುಂದುವರಿಸಬೇಕಾದ ಅನಿವಾರ್ಯತೆ. Onside. 21 each. What a comeback. 21 each. Madu. इसकी बराबर करना चाहिए. बोनस पॉइंट के साथ वापस आने लगा है मनु. तेजी से 20 रन मैच 23 बोले 2 पॉइंट है. क्या करने का कर रहे हैं लपराइड सूर्य बैक आखिरी 5 मिनट से बाकी है फिलहाल इस मैच में 24 21 में मैच टिकट को से आगे है टीम प्रोडक्ट्स रोमिंग एसके ಸಮಯ ಕಳೆಯುವ ಚಿತ್ರಗಳ ಜೊತೆಗೆ ಆಟದ ಹೋರಾಟಗಳನ್ನು ಕೂಡ ಮುಂದುವರಿಸಿಕೊಳ್ಳುವಂತಹ ಸ್ಪರ್ಧೆಯ ಗೆಲುವು ಮುಂದುವರಿಯುವಂತಹ ಅವಕಾಶಗಳಿವೆ. ಹೋರಾಟ
ಅಂಕಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಳ್ಳುವಂಥ ಸಾಮರ್ಥ್ಯ. ಲಾಸ್ಟ್ ಮೂಮೆಂಟ್ಸ್ ಕೊನೆ 4 ನಿಮಿಷದ ಅವಧಿ ಮುನ್ನಡೆಯಲ್ಲಿನ ರೂಲರ್ಸ್ ಒಂದೊಮ್ಮೆ ಪಂದ್ಯದ ಪೂರ್ವ ಹಿಡಿತದೊಂದಿಗೆ ಮುನ್ನಡೆಯಲ್ಲಿದ್ದಂತಹ ವಾಲಿಬಾಲ್ ಕ್ರಿಕೆಟ್ ಆಟಗಾರ ಪ್ರಸ್ತುತ ದಾಳಿಯಲ್ಲಿ ಕಬಡ್ಡಿ ಅಂಕಣದಲ್ಲಿ ವೆಂಕಟೇಶ್. ಶ್ರೀಮಂತವಾಗಿರುವಂಥ ಕಬಡ್ಡಿ ಲೋಕದಲ್ಲಿ ಬಹಳಷ್ಟು ಅದ್ಭುತ ಆಟಗಳ ಮೂಲಕ ಅಂತಿಮ 3 ನಿಮಿಷಗಳವರೆಗೆ ಸಹಜವಾಗಿ ಮನೆಯವರ ಅದ್ಭುತ ದಾಳಿ ನಿರಂತರವಾದ ಗಳಿಕೆಯನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ವೆಂಕಿ ಏಕಾಂಗಿಯಾಗಿ ಹೊರಟುಕಾಡ್ತಾರೆ. ಪಂದ್ಯದ ಪ್ರತಿ ಹೋರಾಟಗಳಲ್ಲಿ ಯಶಸ್ಸನ್ನು ಬೋನಸ್ ಆನ್ಲೈನಲ್ಲಿ ಬೋನಸ್ನೊಂದಿಗೆ ಅಂತರ ಅರಿಸಣ್ಣ ಟ್ರಾನ್ಸ್ಲೇಟ್ ಆಫ್ ಮಾಡ್ತಾರೆ. ಅರಿಸಣ್ಣ ಈಗ ಟ್ರಾನ್ಸ್ಲೇಟ್ ಅರಿಸಣ್ಣ ಟ್ರಾನ್ಸ್ಲೇಟ್ ಇದು ಗೊತ್ತಿಲ್ಲ ಇವಾಗ ಟ್ರಾನ್ಸ್ಲೇಟ್ ಆಫ್ ಮಾಡ್ತಾರೆ. ಇದನ್ನು ಗೊತ್ತಿದ್ದಾರೆ. ಸ್ಪರ್ಧೆಯ ಒಂದು ದಿನದಲ್ಲಿ ಅಂಶೀಯನ ಮೂಲಕವಾಗಿ ರನ್ನಿಂಗ್ ಮಾಡುವ ಪ್ರಯತ್ನ ಬೋನಸ್ ಪಾಯಿಂಟ್. ಸ್ಕೋರ್ ಎಷ್ಟು? ಎಷ್ಟು? 30-24. ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ ಆಡವಾಡಿಸುವ ಕಬಡ್ಡಿಯ ಅಂತಿಮ 60 ಸೆಕೆಂಡ್ಗಳ ಆಟದ ಅಂತಿಮವಾಗಿದೆ. ಗೆಲುವಿನ ಔಪಚಾರಿಕ ಲೆಕ್ಕಾಚಾರಕ್ಕೆ ಪಂದ್ಯ ನಿರಂತರವಾಗಿ ಅಂತಿಮ ಪುರುಷರ ಸೆಕೆಂಡ್ಗಳ ಲೆಕ್ಕಾಚಾರ ಅದ್ಭುತವಾದ ಮೂಲಕ ಶ್ರೀರಾಮ್